ಶ್ರೀ ಮದಿಣನೀರು ಮಠದ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಸಂಸ್ಮರಣೆ ಹಿರಿಯ ಸಾಮಾಜಿಕ ನೇತಾರ ಎಸಿ ಭಂಡಾರಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ದೀಪ ಪ್ರಜ್ವಲನೆಗೆ ಇದ್ದರು. ಬಳಿಕ ಮಾತನಾಡಿದ ಅವರು, ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಸರಳ ಮತ್ತು ಸಹಜ ವ್ಯಕ್ತಿತ್ವದವರು. ಎಸಿ ಭಂಡಾರಿಯವರ ಅಭಿನಂದನೆಯು ನಡೆಯುತ್ತಿರುವ ಈ ಕಾರ್ಯಕ್ರಮ ಔಚಿತ್ಯಪೂರ್ಣ, ಏಕೆಂದರೆ ಅವರು ಸಹಜ ಹಾಗೂ ನೇರ ವ್ಯಕ್ತಿತ್ವದವರು, ಮಹಾಪುರುಷರ ಸಾಂಗತ್ಯದೊಂದಿಗೆ ಬೆರೆತವರು ಎಂದು ಹೇಳಿದರು. ಪೂಜ್ಯ ಶ್ರೀಗಳಿಗೂ ಬಂಟ್ವಾಳ ತಾಲೂಕಿಗೂ ಅತ್ಯಂತ ಅವಿನಾಭಾವ ಸಂಬಂಧ. ಯಕ್ಷಗಾನ ಮೇಳದ ಸಂದರ್ಭದಲ್ಲಿ ಹಲವು ಬಾರಿ ಇಲ್ಲಿ ಯಕ್ಷಗಾನ ಸಪ್ತಾಹಗಳನ್ನು ನಾರಾಯಣ ಭಟ್ರು, ಎಸಿ ಭಂಡಾರಿಯವರು, ರಮಾನಾಥರವರು ಹೀಗೆ ಸೇರಿಕೊಂಡು ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದುಂಟು. ಅದಲ್ಲದೆ ಬಂಟ್ವಾಳ ತಾಲೂಕಿನ ಈ ಎರಡು ಮಠಗಳಾದಂತಹ ಒಡಿಯೂರು ಮತ್ತು ಮಾಣಿಲ ಕ್ಷೇತ್ರದೊಂದಿಗೆ ಕೂಡ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡವರು ಶ್ರೀಗಳವರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ, ಕೇಶವಾನಂದ ಶ್ರೀಗಳು ಪ್ರಾತಃ ಸ್ಮರಣೀಯರು. ಎಸಿ ಭಂಡಾರಿ ಅವರು ಸಜ್ಜನಿಕೆ ಪ್ರಾಮಾಣಿಕ ವ್ಯಕ್ತಿ, ತುಳು ಸೇವೆ ಮಾಡಿದವರು. ಅರ್ಹವಾಗಿಯೇ ಇವತ್ತು ಅಭಿನಂದನೆ ಸಂದಿದೆ ಎಂದು ಹೇಳಿದರು. ಅಧಿಕಾರ ದುಡ್ಡು ಬಗೆ ದರ್ಪ ಕೋಪದ ಬಲಟು ಲೋಕ ನೋವು ಗೆಲ್ಪು ನೋವು ಘನತ ಗಂಟು ಎಂದು ಪಾತ್ಯರು ಕನಟ್ಟು ದಾಲಾಂಡ ಅಧಿಕಾರನ ಸಂಪತ್ತು ನಂಗೆ ಬತ್ತನ ದಂಡವು ಕನೊಟ್ಟೆ ಮುಗಿಪೊಡತ್ತೆ ನಂಗೆ ನಿಜ ಅರ್ಥಡು ಬದುಕವು ಬರನು ಪ್ರೀತಿದ ಬಲಟ ಆತು ಲೋಕನೇ ಗೆಲ್ತು ನೋಡಿ. ಇಂಥ ಕಾರ್ಯಕ್ರಮದ ಪೊರ್ಲುಡು ದಿಂಜಿನ ವಿಷಯವೋ ಒಂದು ಕೆಂಡ ಪ್ರೀತಿ ಇಂಪಿನವು. ಆ ಪ್ರೀತಿ ಇಂಪಿನವು ದಿಂಜಿನ ಹಿಡಿದಾದ ಒಂದು ಪೊರ್ಲಾಯರಿಗೆ ಸಾಧ್ಯತೆ ಆಗ್ತದೆ. ಇನಿ ರಡ್ಡು ಸಂಗತಿ ನಾನು ಎದುರುದಿ ಒಂದುಲ್ಲೆ ರಡ್ಡು ವ್ಯಕ್ತಿಲೆನ ಬಗೆಟಿ ಅನ್ ಪನಡು ಆ ವ್ಯಕ್ತಿಯಿಂದ ತವು ಶಕ್ತಿ ಒಂಜಿ ಸಂಸ್ಮರಣ ಅಂತ ಒಂಜಿ ಮಾಧವ ಪ್ರೀತಿ ನೆನೊಂಜಿ ಮಾನವ ಸೇವೆ ಅವು ರಡ್ಡೆಣಿತು ಓಡಿದ್ರೆ ಈ ಚಾವಡಿಡವು ನಡತನೊಂದು ಬಂಡ ತಪ್ಪ ಒಂದು ಒಂಜಿ ಕೇಶವಾನಂದ ಭಾರತಿ ಸ್ವಾಮಿಲೇನ ಒಂಜಿ ಸಂಸ್ಮರಣ ಅವು ನಿಜವಾದ ಒಪ್ಪಿಗೆದ ವಿಷಯ ಆಯಿತು. ಒಟ್ಟೊಟ್ಟಿಗೆ ನೆನರಿನ ಸಮ್ಮಾನದ ಮನೆಟ್ಟು ಕುಲ್ಪ ಇರತ್ತ ಅವು ಮಾನವ ಸೇವೆ ಅಂತಿನಕ್ಕೆ ನೆನೊಂಜಿ ಪುದಾರ ಬಂಡ ತಪ್ಪ. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಮಾತನಾಡಿ, ಶ್ರೀಗಳು ಯಕ್ಷಗಾನ ಸಪ್ತಾಹಗಳನ್ನು ಆಯೋಜಿಸಿದವರು, ಕಷ್ಟಗಳನ್ನ ಕಂಡರೂ ಭಕ್ತರಿಗೆ ಮಿಡಿದವರು ಎಂದು ಹೇಳಿದ್ರು. ಯಾನು ಕಾನೆಂಗಾಡಿಗೆ ನಿತ್ಯಾನಂದ ಆಶ್ರಮಗೂ 15 ದಿನಕ್ಕೊರ ಪೋನಾಗ ಎಣ್ಣೀರು ಮಠಕ್ಕೆ ಬರ್ತದೆ. ಅವಾಗ ಕಾನೆಂಗಾಡದ ಆಶ್ರಮದ ಮಧ್ಯಾಹ್ನದ ಭಿಕ್ಷೆ ಇದ್ದಾನೆ ಅವಳು ಧ್ಯಾನ ಮಂತದ್ದು, ನಿತ್ಯಾನಂದರಿಂದ ಸುದೀತದೆ, ಆ ಮಠದ ದಾದಾಂಡಲ ಸೇವೆ ಮಂತದ್ದು. ಐದು ಪಕ್ಕ ಯಾನು ಎಣ್ಣೀರು ಮಠಕ್ಕೆ ಬರ್ಬೋದು. ಎಣ್ಣೀರು ಮಠಕ್ಕೆ ಬಂದಾಗ ಅವರು ಗುರುಕುಲು ಭಿಕ್ಷೆಗೆ ಸಮೇತ ಏನೇ ಕಾತೊಂದಿದ್ದಾರೆ ಕೆಲವು ಸಂದರ್ಭಗಳು ಏನು ತಡ ಅಂಡಲ್ಲ. ಐ ಬಕ್ಕಾರು ಏನನ್ನು ಕುಲ್ಲಾದು ಪಾತ್ಯರ್ದು ಬೇತೆ ಬೇತೆ ಬುಕ್ಕುಲು ಆರ್ಕೊನ್ನ ಬುಕ್ಕುಲು 1000 ಬುಕ್ಕುಲು ಉಂಡೆ ಎಂಡ. ಶಾಸಕರಾದ ರಾಜೇಶ್ ನಾಯ್ಕ ಉಳಿಪಾಡಿ, ಯುಟಿ ಖಾದರ್, ಮಾಜಿ ಸಚಿವ ಬಿ ರಮಾನಾಥ್ ರೈ, ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷ ಟಿ ರಾಮ್ಭಟ್, ವಿಧಾನ ಪರಿಷತ್ನ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಕೆ ಹರೀಶ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ರಾಜಮಣಿ ರಾಮಕುಂಜ ಸಂಪಾದಕತ್ವದ ಸ್ಮರಣ ಸಂಚಿಕೆಗಳನ್ನು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಎಸಿ ಭಂಡಾರಿ ರಾಜ್ವಿ ದಂಪತಿಯನ್ನ ಗೌರವಿಸಲಾಯಿತು. ಹಿರಿಯ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಸಂಸ್ಮರಣಾ ಭಾಷಣ, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಂಜೀವಿರಿ ಅಧ್ಯಕ್ಷ ಪ್ರೊಫೆಸರ್ ತುಕಾರಾಂ ಪೂಜಾರಿ ಅಭಿನಂದನಾ ಭಾಷಣವನ್ನ ಮಾಡಿದ್ರು. ಈ ಸಂದರ್ಭ ಸಂಚಲನ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಹಾಸ್ ಡಿ ಶೆಟ್ಟಿ ರಂಗೋಲಿ ಉಪಸ್ಥಿತರಿದ್ದರು. ಸಂಚಲನ ಸಮಿತಿಯ ಅಧ್ಯಕ್ಷ ಕೆಯೂರು ನಾರಾಯಣ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಂಚಲನ ಸಮಿತಿಯ ಸಂಚಾಲಕ ಜಗನ್ನಾಥ್ ಚೌಟಾ ಬದಿಗುಡ್ಡಿ ಸ್ವಾಗತಿಸಿದ್ರು. ಕಾರ್ಯದರ್ಶಿ ರಾಜಾ ಬಂಟ್ವಾಳ ವಂದಿಸಿದ್ರು. ನ್ಯಾಯವಾದಿ ರವೀಂದ್ರ ಕುಕ್ಕಾಜಿ ಸನ್ಮಾನಿತರ ಪರಿಚಯವನ್ನ ಮಾಡಿದ್ರು. ಬಾಲಕೃಷ್ಣ ಆಳ್ವ ಕೊಡಾಜಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು.
ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.